ಸಿಂಧೂರ ರಾಜಗೆ ಮಹಾತ್ಮನ ಪರವಾದ ಅಭಿನಂದನೆ ಬರೋದು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇನಿ ನಮ್ಮ ಊರ್ದ ಒಂಜಿ ಪ್ರತಿಭೆ ಅದಪ್ಪಣ್ಣಗ ವಿಜ್ಞಾನ ಆವಿಷ್ಕಾರದ ಮೂಲಕ ರಾಷ್ಟ್ರೀಯ ಬೊಕ್ಕ ಅಂತಾರಾಷ್ಟ್ರೀಯ ಪ್ರಶಸ್ತಿನ ಮುಡಿಗೇರಿಸಿದ ನಮ್ಮೂರದ ಯುವ ಪ್ರತಿಭೆ ದೇಶದ ಅತ್ಯುನ್ನತ ಬಾಲ ಪುರಸ್ಕಾರ ಪ್ರಶಸ್ತಿನ ಗೆತೊನ್ನಂಚಿನ ನಮ್ಮ ಉಳ್ಳಾಳ ಭಾಗದ ಶ್ರೀಮತಿ ಶಶಿಕಾಂತಿ ಬಾಬು ಬಂಗೇರನ ಪುಳ್ಳಿ ಇನಿ ಈ ಪ್ರಶಸ್ತಿನ ಗೆತೊಂದಿನ ಎಂಕ್ಲೆ ಮತ ಇಡೀ ಪಕ್ಷದ ಎಂಕ್ಲೆ ಬಾರಿ ಖುಷಿ ಕೊರ್ತುಂಡು ಅಂಚೆ ಇನಿ ಈ ಕಾರ್ಯಕ್ರಮಡು ಉಪ್ಪುನಂಚಿನ ನಮ್ಮ ಮಂಡಲದ ಅಧ್ಯಕ್ಷರಾಯಿನ ಜಗದೀಶ್ ಶಾಲು ಅಕ್ಕುವೆತ್ತಬೆಲ್ಲರಿಗೆ ಮಾತಾಡಬರೋ ಸ್ವಾಗತ ಕೊರೋದಿಲ್ಲ. ಅಂಚನೆ ಜಿಲ್ಲೆದ ಉಪಾಧ್ಯಕ್ಷರಾಯಿನ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮಟ್ಟಿಗಳು ಅರೆಗೆಲ್ಲ ಮಾತಾಡಬರೋ ಸ್ವಾಗತ ಕೊರೋದಿಲ್ಲ. ಅದೇ ರೀತಿ ಹಿಂದುಳಿದ ವರ್ಗ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಯಿನ ನಮ್ಮ ಶೇಖರ್ ಕಂತೊಡ್ಲಿ ಅರೆಗೆಲ್ಲ ಸ್ವಾಗತ ಕೊರೋದಿಲ್ಲ. ಅದೇ ರೀತಿ ನಮ್ಮ ಮಂಡಲದ ಕಾರ್ಯದರ್ಶಿಯಾಯಿನ ಜೀವನ್ ಕುಮಾರ್ ತಗೊಟ್ಟಲಿ ಅರೆಗೆಲ್ಲ ಸ್ವಾಗತ ಕೊರೋದಿಲ್ಲ. ಅದೇ ರೀತಿ ನಮ್ಮ ಜಿಲ್ಲೆದ ಕಾರ್ಯಕಾರಿಣಿ ಸದಸ್ಯರಾಯಿನ ಹರೀಶ್ ಅಮ್ಲಂಗಳು ಉರ್ಲಿ ಅರೆಗೆಲ್ಲ ಸ್ವಾಗತ ಕೊರೋದಿಲ್ಲ. ಅದೇ ರೀತಿ ನಮ್ಮ ಈ ಭಾಗದ ಪ್ರಥಮ ಪ್ರಜೆ ರೇಷ್ಮಕ್ಕ ಉಳ್ಳೇರು ಅರೆಗೆಲ್ಲ ಸ್ವಾಗತ ಕೊರೋದಿಲ್ಲ. ಅದೇ ರೀತಿ ನಮ್ಮ ಮಂಡಲದ ಯುವ ಮೋರ್ಚಾದ ಪದಾಧಿಕಾರಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಯಿನ ದೀಕ್ಷಿತ್ ಗುಲಾಲ್ಬಾಯಿ ನಮ್ಮಟ್ಟಿಗಳು ಅರೆಗೆಲ್ಲ ಸ್ವಾಗತ. ಅದೇ ರೀತಿ ಉಪಾಧ್ಯಕ್ಷರಾಯಿನ ನಮ್ಮ ಶಿವಾನಂದ ಮೂಲೂರು ಅಂಚನೆ ಸಾಗರ್ ಕುಂಪಲ ಅಂಚನೆ ನಮ್ಮ OBC ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿಯಾಯಿನ ಸಂಪತ್ ಬೀರಿ ಉಳ್ಳೇರು. ಅದೇ ರೀತಿ ಯುವ ಮೋರ್ಚಾದ ಕಾರ್ಯದರ್ಶಿ ನಮ್ಮ ಮನ್ವಿತ್ ಕಾಪಿಗಾಡ್ ಉಳ್ಳೇರು. ಅದೇ ರೀತಿ ಸಿಂಧೂರ ರಾಜ ಆರ್ನ ಪಪ್ಪ ಮಲುಳ್ಳೇರು ಅರೆಗೆಲ್ಲ ಸ್ವಾಗತ ಕೊರೊಂದು ದುಂಬುಗಾದ ನಮ್ಮ ಈ ಸನ್ಮಾನದ ಬಗ್ಗೆ ಒಂಜಿ ನಮ್ಮ ಅಧ್ಯಕ್ಷರು ಪಾತ್ರೆಡೊಂದು ಕೇನೊಂದಿಲ್ಲ. ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಯಿನ ಅರೆಗೆಲ್ಲ ಸ್ವಾಗತ ಕೊರೊಂದು ಮಾಗಣಪತಿ ದೇವರಿಗೆ ಕೈ ಮುಗ್ಗಿದ್ದು ಮಾಗಣದ ಆರಾಧ್ಯ ದೇವರಾಯನ ಸೋಮನಾಥ ದೇವರಿಗೆ ಕೈ ಮುಗ್ಗಿದ್ದು ಅಂಚನೆ ಊರ್ದ ಪೂರ ದೈವ ದೇವರಿಗೆ ಕೈ ಮುಗ್ಗಿದ್ದು ನಮ್ಮ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂಜಿ ಬಾರಿ ಹೊರಲುದ ಬಾರಿ ಸಂತಸದ ಕ್ಷಣ ಈ ಕ್ಷಣ ದಾನೆಂದು ಪಂಡ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಸುರುಕ್ಕೊಂಜಿ ಬಾಲ ಪ್ರತಿಭೆ ತನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟೋಡು ಮಲ್ಲ ಉದಾಹರಣೆ ಕಾಣತದೆ. ನಮ್ಮ ಮಂಗಳೂರು ವಿಧಾನಸಭಾದ ಕ್ಷೇತ್ರಗೊಂಜಿ ಮಲ್ಲ ಕಿರೀಟವನ್ನು ಒದಗೈನಂಚಿನ ಬಾಲ ಪ್ರತಿಭೆ ನಮ್ಮ ಸಿಂಧೂರ ರಾಜನ್ ಮೇರೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿರ್ದು ಅಂಚನೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂಜಿ ಕಾರ್ಯಕರ್ತನ ಪರವಾದ ತುಂಬು ಹೃದಯದ ಅಭಿನಂದನೆಯನ್ನು ನಾನು ಈ ಮೂಲಕ ಸಲ್ಲಿಸವಂತಿದ್ದೆ. ನಮ್ಮ ನರೇಂದ್ರ ಮೋದಿನ ಆಡಳಿತ ಬತ್ತಿಯೊಕ್ಕ ಓಲೋಲು ದೇಶೋಡು ಇಂಚಿಂಚಿನ ಬಾಲ ಪ್ರತಿಭೆರುಳ್ಳರ ಅವು ಪೂರ ಇನಿ ಪಿದೈ ಬರಡುಂದಂಡ ನಂಗೆ ಮೂಲ ಕಾರಣ ನಮ್ಮ ನರೇಂದ್ರ ಮೋದಿ ಆ ವಿಜ್ಞಾನಡೊಂಜಿ ಎಡ್ಡೆ ಆವಿಷ್ಕಾರ ಮಲ್ತದು ದೇಶ ವಿದೇಶಡೆ ಮಲ್ಲ ಪ್ರಶಸ್ತಿನ ಪಡೆಯನಂಚಿನ ಒಂಜಿ ಬಾಲೆ ನಮ್ಮ ಈ ಸಿಂಧೂರ ರಾಜ್ ಇಡೀ ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಒಂಜಿ ಬಾರಿ ಮಲ್ಲ ಕಿರೀಟ ನಾನೆಂದು ಬಂಡ ಆ ಬಾಲ್ಯದ ಅಜ್ಜೆ ಬಾಬು ಬಂಗೇರು ಎಂಗ್ಲ ಹಿರಿಯರು ಎಂಗ್ಲ ಪಕ್ಷನು ಇಡೀ ಈ ಕ್ಷೇತ್ರಡು ಬಲಪಡಿಸೈನಂಚಿನ ಒಂಜಿ ಮೇರು ವ್ಯಕ್ತಿತ್ವದ ಬಾಬು ಬಂಗೇರು ಆರು ನಿಜವಾದಲು ಇನಿ ಪುಣ್ಯ ಮಲ್ದೇರು ಅಂಚಿನ ಪುಲ್ಲಿನ ಪಡೆಯನಂಚಿನ ನಮ್ಮ ಹಿರಿಯರ ಅಂಚಿನ ಬಾಬು ಬಂಗೇರಿಗೆ ಎಂಗ್ಲ ಮನಪೂರ್ವಕವಾದ ಅಭಿನಂದನೆಯನ್ನು ನಾನು ಈ ಸಮಯಡು ಸಲ್ಲಿಸವೆ. ಅಂಚನೆ ಜೋಕುಲು ಹೂವು ಸಾಧನೆ ಮಲ್ಪುಂಡಲ್ಲ ಐತ ಪಿರೌಡು ಅಪ್ಪೆಮ್ಮನ ಬಾರಿ ಮಲ್ಲ ಸಾಹಸ ಉಂಡೊಂದು ಮನ್ಪುನಕ್ಕೆ ಮಲ್ಲ ಉದಾಹರಣೆ ಏರೆಂದು ಬಂಡ ಆಲ್ನ ಪೊಪ್ಪಲ ಅಮ್ಮಲ ನಮ್ಮ ಇಡೀ ಮಾತ್ರೆ ಕೊರ್ಪುನಿರ್ದ ಮಲ್ಲ ಕ್ರೆಡಿಟ್ ಎಂಜಿನ ಅಂದು ಬಂಡ ಆ ಬಾಲ್ಯದ ಪಪ್ಪ ಅಮ್ಮ ಆ ಬಾಲೆನ ಆ ಸಾದಿಡು ನಡಪೋಡುಂದಾಂಡ ಅಕುಲ್ ಮಲ್ತನ ಶ್ರಮ ಆ ಶ್ರಮನು ದಾಲ ವ್ಯರ್ಥ ಮಲ್ಪಂದೆ ತನ್ನ ಅಪ್ಪೆ ಅಮ್ಮಗೆ ಅಜ್ಜರಿಗೆ ಬಾರಿ ಮಲ್ಲ ಪುದರ್ಕನೋಡು ಮನ್ಪನ ದೃಷ್ಟಿಡು ಏಕಾಗ್ರತೆಡು ಆ ವಿಜ್ಞಾನದ ಇಂಚಿನ ಆವಿಷ್ಕಾರ ಉಂಡ ಇನ್ನು ಮಾತ ಇಡೀ ನೆಕ್ ಇನ್ನೂ ಮಲ್ತು ಕೊಡ್ದೀನಿ ಬಾರಿ ಮಲ್ಲ ಒಂಜಿ ವ್ಯಕ್ತಿತ್ವನು ಪಡೆಯನಂಜಿನ ಬಾಲೆ ಆ ಸಿಂಧೂರ ರಾಜಿನ ಪನಿಯರ ಇಂಕ್ ಬಾರಿ ಖುಷಿ ಆಪುಂಡು ಅಂಚಾದು ಅಂಚಿನ ಸಿಂಧೂರ ರಾಜನ ಇನಿ ಒಂಜಿ ಸನ್ಮಾನ ಮಲ್ಪುಂಡಂಜಿನ ಸೌಭಾಗ್ಯ ಕ್ಷೇತ್ರದ ಅಧ್ಯಕ್ಷದ ಎಂಕ್ ಎನ್ನ ತಂಡದಕ್ಲೆ ಮಾತರಿಗಳ ತಿಗಿದ ಎಂಕಲ ಮಲ್ಲ ಸೌಭಾಗ್ಯ ದಾನೆಂದು ಬಂಡ ಆಲ್ನ ಶ್ರಮ ಎಂಕಲು ಖಾಲಿ ಸನ್ಮಾನ ಮಲ್ತದ ಪೋಪ ನನ್ನ ಮಿತ್ತಗಿಲ ಆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದನೆ ದೇಶ ವಿದೇಶಡು ಮಲ್ಲ ಪುದರ್ ಗಣತದು ನನಾತ್ ಮಲ್ಲ ಪುದರ್ ಗಣ ಏತ್ ನಮ್ಮ ಕಲ್ಪನಾ ಚಾವ್ಲಲ್ಲಿರು ಅಂಚಿನಪುರ ಮಲಮಲ್ಲ ಅಕ್ಲನ ಸಾಲಿಗೆ ಆ ಬಾಲೆ ಪಾಡಂದು ಆ ದೇವರಿಡ ಯಾನು ನಟ್ಟೊಂದು ಎನ್ನ ಇರಡ್ಡು ಪಾತೆರು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಶ್ರೀರಾಮ್.
ಜಿಲ್ಲಾ ಉಪಾಧ್ಯಕ್ಷರಾಯಿನ ರವೀಂದ್ರ ರೆಡ್ಡಿ ಉಳಿದಟ್ಟು ಆನಂದಿ ಸನ್ಮಾನಕರ ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಒಂದು ಅವಿಸ್ಮರಣೀಯ ದಿನ ಇವತ್ತು. ಬಹಳ ಮುಖ್ಯವಾಗಿ ಸಿಂಧೂರ ರಾಜ ಇವತ್ತು ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿಯವರೊಂದಿಗೆ ಇವತ್ತು ಈ ಒಂದು ಬಾಲ ಪುರಸ್ಕಾರ ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ತರತಕ್ಕಂಥ ವಿಚಾರ. ಬಹಳ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಜಗದೀಶ್ ಅಲ್ವಾ ಕುವೆತಬಲ್ಲಿ ಹೇಳಿದಂತೆ ಬಾಬು ಬಂಗೇರರು, ಈ ಬಾಬು ಬಂಗೇರರು ಈ ಭಾಗದಲ್ಲಿ ಬಹಳಷ್ಟು ಹೆಸರನ್ನು ಪಡೆದವರು. ಅದರ ಜೊತೆಗೆ ಇವತ್ತು ಅವರಿಗೆ ಮತ್ತೊಂದು ಮುಕುಟ ಬಂದ ರೀತಿಯಲ್ಲಿ ಅವರ ಮಗಳು ಇವತ್ತು ಅವರ ತಂದೆ ತಾಯಿ ಇಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಬಾಬು ಬಂಗೇರರಿಗೆ ಒಂದು ರೀತಿಯಾದ ಒಂದು ಗೌರವದ ವಿಚಾರ. ಯಾಕೆಂತ ಹೇಳಿದ್ರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಿ ಆದ ಮೇಲೆ ನಾವು ನೋಡ್ತಾ ಇದ್ದೇವೆ ಯಾರಿಗೆಲ್ಲ ಪ್ರತಿಭೆಗಳಿಗೆ ಅಥವಾ ಯಾರೆಲ್ಲ ಸಾಧಕರಿಗೆ ಯಾವ ರೀತಿಯಾದ ಅಭಿಮಾನ, ಸನ್ಮಾನ, ಪುರಸ್ಕಾರ ಎಲ್ಲ ಸಿಕ್ಕಿದೆ ಅಂತೇಳಿ. ಆದ್ದರಿಂದ ಇವತ್ತು ಆ ಸಾಲಿಗೆ ನಮ್ಮ ಈ ಭಾಗದ ಪ್ರತಿಭೆ ಸಿಂಧೂರ ರಾಜ ಕೂಡ ಆ ಒಂದು ಶ್ರೇಣಿಗೆ ಸೇರಿದ್ದಾರೆ. ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಬರತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡುವುದರ ಮೂಲಕ ಇದೊಂದು ಸಾಧನೆಗೆ ಇನ್ನಷ್ಟು ಜವಾಬ್ದಾರಿಯನ್ನು ಕೊಡತಕ್ಕಂಥ ಈ ಪುರಸ್ಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಬಹಳ ಮುಖ್ಯವಾಗಿ ತಂದೆ ತಾಯಿಯವರು ನಮ್ಮ ಸಾಹಿತಿ ಕೋಟ ಶಿವರಾಮ್ ಕಾರಂತವರು ಮಾತನ್ನು ಹೇಳ್ತಿದ್ರು. ಏನು ಅಂತ ಹೇಳಿದ್ರೆ, ನಾವು ಭೂಮಿ, ಬದುಕು, ಬಂಗಾರ ಎಲ್ಲ ಮಾಡೋದಕ್ಕಿಂತ ನಮ್ಮ ಮಕ್ಕಳನ್ನೇ ನಾವು ಸಂಪತ್ತು ಅಂತ ತಿಳ್ಕೊಳ್ಬೇಕಂತೆ. ಇವತ್ತು ಅವರಿಬ್ಬರು ಈ ಮಗುವನ್ನು ತನ್ನ ಸಂಪತ್ತು ಅಂತ ತಿಳ್ಕೊಂಡು ಆ ರೀತಿಯಾದ ಶಿಕ್ಷಣವನ್ನು ಕೊಟ್ಟಿದ್ದರಿಂದ ಇವತ್ತು ಆ ಮಗು ಇಷ್ಟು ಎತ್ತರಕ್ಕೆ ಬೆಳಲಿಕ್ಕೆ ಸಾಧ್ಯತೆ ಆಗಿದೆ. ಈ ಸಂದರ್ಭದಲ್ಲಿ ತಂದೆ ತಾಯಿ ಇಬ್ಬರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ಬಾಬು ಬಂಗೇರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕುಮಾರಿ ಸಿಂಧೂರ ರಾಜ ಇನ್ನಷ್ಟು ಅವರ ಕೀರ್ತಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆಶಿಸುತ್ತಾ ದೇವರ ಪ್ರಾರ್ಥನೆ ಮಾಡುತ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿದಾಗೆ ಅವಳ ಹೆಸರಿನಲ್ಲೇ ಸಿಂಧೂರ ಇದೆ. ಸಿಂಧೂರ ರಾಜ ಇವತ್ತು ನಮ್ಮ ಉಳ್ಳಾಲಕ್ಕೆ ಪೋರ್ಚುಗೀಸರ ವಿರುದ್ಧ ಅಂದು ಹಬ್ಬಕ್ಕ ಹೋರಾಟ ಮಾಡಿದಂಥ ನಾಡು. ನಾನು ಹೇಳ್ತಾ ಇದ್ದೆ ನಮ್ಮ ಆತ್ಮೀಯರಾದಂಥ ಶಶಿಕಾಂತಿಯವರಲ್ಲಿ, ನಮ್ಮೆಲ್ಲ ಅಣ್ಣಂದಿರು ಹೇಳಿದಾಗೆ ಕ್ಷೇತ್ರದ ಅಧ್ಯಕ್ಷರಾದಂತಹ ಜಗದೀಶ್ ಅಣ್ಣ ಇರ್ಬೋದು, ರವಿ ಅಣ್ಣ ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಾದಂತಹ ದಯಣ್ಣ ಇರ್ಬೋದು, ಮತ್ತೆಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರು ಇಡೀ ಉಳ್ಳಾಲಕ್ಕೆ ಒಂದು ಕಿರೀಟವನ್ನು ಕೊಟ್ಟಂತಹ ಮೊದಲ ಪ್ರಪ್ರಥಮ ಬಾಲ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿ ಇಡೀ ರಾಜ್ಯ ದೇಶಕ್ಕೆ ನಮಗೆ ಒಂದು ಗೌರವವನ್ನು ತಂದು ಕೊಟ್ಟಂಥವಳು ಈ ಬಾಲ ಪ್ರತಿಭೆ. ಅದರಿಂದ ಅದು ಕೂಡ ಕೊರೋನಾದಂಥ ಒಂದು ಸಂದರ್ಭದಲ್ಲಿ ತನ್ನದೇ ಆದ ಆಲೋಚನೆಗಳ ಮೂಲಕ ಮುಂದಿನ ಜನಾಂಗ ಹೇಗಿರಬೇಕು, ನಾವೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇವೆ, ಇನ್ನೊಂದು 5 ವರ್ಷದಲ್ಲಿ ಯಾವುದೋ ಮತ್ತೊಂದು ವೈರಸ್ ಬಂದು ಉಪದ್ರ ಮಾಡ್ತದಂತ. ಅಂಥ ಸಂದರ್ಭದಲ್ಲಿ ಅವಳ ಹೆಗಲಿಗೆ ಮತ್ತಷ್ಟು ಜವಾಬ್ದಾರಿಯನ್ನು ಕೊಡೋದ್ರ ಮೂಲಕ ಹಿರಿಯರಾದಂಥ ಬಾಬು ಬಂಗೇರ ಮತ್ತು ನಮ್ಮ ಶಶಿಕಾಂತಿಯವರು ಆರಂಭದ ದಿನಗಳಲ್ಲಿ ಇಲ್ಲಿ ಒಂದು ಪಾರ್ಟಿಯ ಮಹಿಳಾ ಮೋರ್ಚಾವನ್ನು ಲಲಿತಾ ಸುಂದರ್ ಜೊತೆ ಸದೃಢವಾಗಿ ಕಟ್ಟಿಕೊಂಡು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿರುವಂಥ ನೆನಪನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡ್ತೇವೆ. ಮಹಿಳೆಯರ ಸಂಘಟನೆ ಕಟ್ಟಿದ್ದು ಅಂಥ ಕುಟುಂಬದಲ್ಲಿ ಮತ್ತೊಂದು ದೇಶಕ್ಕೆ ಅಪ್ರತಿಮವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಂದೆ ತಾಯಿಗಳಿಗೆ ಒಂದು ಅಮೂಲ್ಯ ರತ್ನವಾಗಿ ಇವತ್ತು ಸಿಂಧೂರ ರಾಜ್ ಅವರು ಬಾಲ ಪ್ರತಿಭೆಯನ್ನು ಅವರು ಮೋದಿಜಿಯವರ ಜೊತೆ ಮಾತಾಡುವಾಗ ನಾವೆಲ್ಲರೂ ಬರೀ ಮೋದಿಜಿಯವರನ್ನು ನೋಡಬೇಕು ಅಂತೇಳಿ ಆಸೆ ಪಟ್ಟು ನಮ್ಮ ಪಕ್ಷದ ಒಂದು ನಿಷ್ಠೆಯಲ್ಲಿ ಮತ್ತು ಒಂದು ಅವಕಾಶ ಸಿಕ್ಕಿದೆ. ಆದರೆ ಮೋದಿಜಿಯವರು ಒಂದು 2 ನಿಮಿಷ ಅವಳ ಜೊತೆ ಮಾತಾಡುವುದ ವಿಡಿಯೋಗಳನ್ನು ತಾವು ಗಮನಿಸಿರ್ಬೋದು. ಅದು ಅವಳ ಇಡೀ ಒಂದು ಜೀವಮಾನದಲ್ಲಿ ಪಡೆದ ಸಾಧನೆ. ಅಂಥ ಒಂದು ಸಾಧನೆಯಲ್ಲಿ ಕೂಡ ಅವಳು ತನ್ನ ಕನಸನ್ನು ಮೋದಿಜಿಯವರಲ್ಲಿ ಹೇಳ್ತಾ ಇದ್ಲು, ಮುಂದಿನ ದಿನಗಳಲ್ಲಿ ನಾನು ಮತ್ತಷ್ಟು ರಿಸರ್ಚ್ಗಳನ್ನು ಮಾಡಬೇಕು ಅಂತೇಳಿ. ಅದಕ್ಕೆಲ್ಲರೂ ಕೂಡ ಅವಕಾಶವನ್ನು ಕೊಡೋಣ. ಎಲ್ಲ ತಂದೆ ತಾಯಿಗೆ ಕೂಡ ಇಂಥ ಮಕ್ಕಳು ಬೆಳೆದು ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಲಿ. ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಉತ್ತಮವಾದಂಥ ಒಂದು ಸರಳವಾಗಿ ಸುಂದರವಾಗಿ ನಮ್ಮ ಇಡೀ ದೇಶಕ್ಕೆ, ಜಿಲ್ಲೆಗೆ ಗೌರವವನ್ನು ಕೊಡುವಂಥ ಸಿಂಧೂರರವನ್ನು ಅವರ ಮನೆಯಲ್ಲೇ ಬಂದು ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆಗೆ ಇಡೀ ಅವಳಿಗೆ ಎಲ್ಲರ ಪ್ರೋತ್ಸಾಹ ಮತ್ತು ಅವಳಿಗೆ ಅನುಗ್ರಹ, ಆಶೀರ್ವಾದ ಸಿಗಲಿ ಅಂತೇಳಿ ಶುಭವನ್ನು ಹಾರೈಸುತ್ತಾ ಇಡೀ ನಮ್ಮ ಜಿಲ್ಲೆಯ ಮಹಿಳೆಯರ ಪರವಾಗಿ ಅವಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು.
today Mangalore's BJP committee honored me on the occasion of me winning the Pradhan Mantri Rashtriya Bal Puraskar. It has been an incredible honor to meet the Honorable President of India as well as the Honorable Prime Minister of India, Narendra Modi ji, and I thank the entire committee for honoring me and encouraging me to go further in research. Thank you. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಸಮಿತಿ ವತಿಯಿಂದ ಇವತ್ತು ನಮ್ಮ ಉಳ್ಳಾಲಕ್ಕೆ ಒಂದು ಹೆಮ್ಮೆಯನ್ನು ಕೀರ್ತಿಯನ್ನು ತಂದಂಥ ಒಬ್ಬ ನಮ್ಮ ಊರಿನ ರಾಣಿ ಅಬ್ಬಕ್ಕಳ ಊರಿನ ಒಂದು ಹೆಮ್ಮೆಯ ಸುಪುತ್ರಿ ಸಿಂಧೂರ ರಾಜ ಉಳ್ಳಾಲ. ಮೊನ್ನೆ ಈ ಒಂದು ವಿಚಾರದಲ್ಲಿ ಉದಯವನ್ನು ಪೇಪರಲ್ಲಿ ನೋಡಿದ್ದೇನೆ. ಆವಾಗ ನೋಡುವಾಗ ಉಳ್ಳಾಲ ಅಂತ ನೋಡುವಾಗಲೇ ಖುಷಿ ಆಯಿತು. ಅದರ ಜೊತೆಗೆ ಬಾಬು ಬಂಗೇರವರ ಮೊಮ್ಮಗಳು ಅಂತ ಅದನ್ನು ನೋಡುವಾಗ ಮತ್ತಷ್ಟು ಖುಷಿ ಆಯಿತು. ಆದ್ದರಿಂದ ಇದು ನಿಜವಾಗಲೂ ನಮ್ಮ ಊರಿಗೆ ಮತ್ತು ನಮ್ಮ ಒಂದು ಪಕ್ಷಕ್ಕೆ ಕೂಡ ಒಂದು ಬಹಳ ಖುಷಿ ಕಟ್ಟುವಂಥ ವಿಷಯ. ಆದ್ದರಿಂದ ಇವತ್ತು ನಾವು ಎಲ್ಲ ಒಟ್ಟು ಸೇರಿ ಇವತ್ತು ಅವಳ ಒಂದು ಆ ಒಂದು ಏನು ಸಾಧನೆ ಇದೆ, ನಮ್ಮ ದೇಶದ ಒಂದು ಪರಮೋಚ್ಚ ಮಕ್ಕಳಿಗೆ ಕೊಡುವಂಥ ಒಂದು ಪರಮೋಚ್ಚವಾಗಿರ್ತಕ್ಕಂಥ ಪ್ರಶಸ್ತಿ, ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದಂಥ ಒಂದು ಕೀರ್ತಿ ತಮ್ಮದಾಗಿದೆ. ನಮ್ಮ ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಒಂದು ಕೈಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥದ್ದು. ಅದರ ಜೊತೆಗೆ ನಮ್ಮ ದೇಶ ಮಾತ್ರ ಅಲ್ಲ, ಒಂದು ವಿಶ್ವವೇ ಒಂದು ಮೆಚ್ಚುವಂಥ ಒಬ್ಬ ನಾಯಕ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತಾಡುವಂಥ ಒಂದು ಪುಣ್ಯ, ಆ ಪುಣ್ಯ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ನಾವು 140 ಕೋಟಿ ಭಾರತೀಯರಿದ್ದರೂ ಕೂಡ ಕೆಲವೇ ಜನಗಳಿಗೆ ಸಿಗುವಂಥ ಒಂದು ಸೌಭಾಗ್ಯ ಇವತ್ತು ನಮ್ಮೂರಿನ ಆ ಒಂದು ಸಿಂಧೂರ ರಾಜಿಗೆ ಸಿಕ್ಕಿದೆ. ಈ ಒಂದು ವಿಷಯದಲ್ಲಿ ಇವರ ಬಗ್ಗೆ ನಮ್ಮ ಹೆಮ್ಮೆಯ ನಮ್ಮ ಸಂಸದರು ಕೂಡ ಈ ಒಂದು ವಿಷಯದಲ್ಲಿ ಕೂಡ ಅವರ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಈ ವಿಚಾರವನ್ನು ಕೂಡ ಆ ಒಂದು ವಿಷಯದಲ್ಲಿ ಪ್ರಧಾನಮಂತ್ರಿಗಳ ಮತ್ತು ರಾಷ್ಟ್ರಪತಿಗಳ ಈ ಒಂದು ಜೊತೆಯಲ್ಲಿ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ತಾವು ನಮ್ಮ ಊರಿಗೆ ಕೀರ್ತಿ ತಂದಿದ್ದೀರಿ. ಅದರ ಜೊತೆಗೆ ನಮಗೆಲ್ಲರಿಗೂ ಕೂಡ ಇವತ್ತು ತಮ್ಮನ್ನು ಒಂದು ಅಭಿನಂದಿಸುವಂಥ ಒಂದು ಅವಕಾಶವನ್ನು ತಮ್ಮ ಕುಟುಂಬದವರು ಕೊಟ್ಟಿರುವಂಥಕ್ಕೆ ಮೊದಲಾಗಿ ಕುಟುಂಬದ ಎಲ್ಲರಿಗೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡ್ತಿದ್ದೇವೆ. ಪ್ರಶಸ್ತಿಯನ್ನು ನಮ್ಮ ಅಭಿನಂದನೆ ಸ್ವೀಕಾರ ಮಾಡಿದ ಸಿಂಧೂರ ರಾಜ ಉಳ್ಳಾಲ ಇವರಿಗೂ ಕೂಡ ನಾವು ಧನ್ಯವಾದವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಳ್ವ ಕೋಯತಬಲ್ರವರು, ಹಾಗೆ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು, ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೊಟ್ಟವರು, ಹಾಗೆ ಧನಲಕ್ಷ್ಮಿ ಗಟ್ಟಿ, ಹಾಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೋರುತ್ತಾ, ಇನ್ನಷ್ಟು ಸಾಧನೆಗಳು ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೀರ್ತಿ ನಮ್ಮ ಊರಿಗೆ ಸಿಂಧೂರ ರಾಜ್ಯ ಮುಖಾಂತರವಾಗಿ ಸಿಗಲಿ ಎನ್ನುವಂಥ ಆಶಯ ಮಾತನ್ನು ಹೇಳುತ್ತಾ ಶ್ರೀ ಸೋಮನಾಥ ದೇವರ ಮತ್ತು ವ್ಯಾಘ್ರ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಸದಾ ಇರಲಿ ಅಂತ ದೇವರ ಒಂದು ಪ್ರಾರ್ಥನೆ ಮಾಡ್ತಿದ್ದೆ.